ತಲಪಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ವಿಶೇಷ ಗ್ರಾಮ ಸಭೆ ಕೇವಲ ಚಹಾ ಚಟ್ಟಂಬಡಿಗೆ ಮಾತ್ರ ಸೀಮಿತವಾಯಿತು. 24 ಗ್ರಾಮ ಪಂಚಾಯತ್ ಸದಸ್ಯರ ಪೈಕಿ 4 ಮಂದಿ ಸದಸ್ಯರು ಹಾಗೂ ಪ್ರಮುಖವಾಗಿ ಭಾಗವಹಿಸಬೇಕಾಗಿದ್ದ 14-15ನೇ ಹಣಕಾಸು ಯೋಜನೆಯ ಅಧಿಕಾರಿಯೇ ಇಲ್ಲದೆ ಗ್ರಾಮಸ್ಥರ ವಿರೋಧಕ್ಕೆ ಸಭೆ ಅರ್ಧದಲ್ಲೇ ರದ್ದುಗೊಂಡಿದೆ. ಅಕ್ಷರ ದಾಸೋಹ ಮಂಗಳೂರು ಇದರ ಸಹಾಯಕ ನಿರ್ದೇಶಕ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಡೆಯಬೇಕಿತ್ತು. ಆದರೆ ಅನಾರೋಗ್ಯದ ಕಾರಣ ಅವರು ಗೈರಾಗಿದ್ರು. ಅದಕ್ಕಾಗಿ ಸಭೆಯಲ್ಲಿ ಭಾಗವಹಿಸಿದ್ದ 60 ವರ್ಷ ಪ್ರಾಯ ಮೇಲ್ಪಟ್ಟ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುವಂತೆ ಅಧಿಕಾರಿ ಸೂಚಿಸಿದ್ರು. ಆದರೆ 11 ಗಂಟೆಗೆ ಆರಂಭವಾಗಬೇಕಾಗಿದ್ದ ಸಭೆ 11:30 ಆದರೂ ಆರಂಭವಾಗಿಲ್ಲ. 14-15ನೇ ಹಣಕಾಸು ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 2021-22ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ವಿಶೇಷ ಗ್ರಾಮಸಭೆಯಾಗಿರುವುದರಿಂದ 14-15ನೇ ಹಣಕಾಸು ಯೋಜನೆ ಇಂಜಿನಿಯರ್ ಅವರು ಭಾಗವಹಿಸುವಿಕೆ ಅಗತ್ಯ. ಅವರೇ ಇಲ್ಲದಿದ್ದಲ್ಲಿ ಸಭೆಯಿಂದ ಮಾಹಿತಿ ಸಿಗುವುದು ಅಸಾಧ್ಯ. ಈವರೆಗೆ ಯೋಜನೆಯಡಿ ನಡೆಸಲಾದ ಕಾಮಗಾರಿ ಪರಿಶೀಲನೆಗೂ ಇಂಜಿನಿಯರ್ ಭೇಟಿ ಕೊಟ್ಟಿಲ್ಲ. ಕಾಮಗಾರಿಗಳೆಲ್ಲವೂ ಕಳಪೆಯಿಂದ ಕೂಡಿದೆ. 4 ವರ್ಷಗಳಿಂದ ಇಂಜಿನಿಯರ್ ನಾಪತ್ತೆಯಾಗಿದ್ದಾರೆ. ಈವರೆಗೂ ಕೋರ್ವೆಲ್ ರಚನೆಯಾಗಿಲ್ಲ. ಇಂಜಿನಿಯರ್ ಬಾರದೇ ಇದ್ದಲ್ಲಿ ಸಭೆ ನಡೆಸಲು ಬಿಡುವುದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಯಶು ಪಕ್ಕಳ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದಕ್ಕೆ ಗ್ರಾಮಸ್ಥ ಅಬ್ಬಾಸ್ ಸುಚ್ಚಿಲ್ ಅವರು ಧ್ವನಿಗೂಡಿಸಿದ್ರು. ಈ ಹಿಂದೆ ನಡೆದ ಗ್ರಾಮ ಸಭೆಯಲ್ಲೂ ಇದೇ ವಿಚಾರಕ್ಕೆ ಸಂಬಂಧಿಸಿ ಗದ್ದಲಗಳು ಉಂಟಾದಾಗ ಗ್ರಾಮ ಪಂಚಾಯತ್ನ 24 ಮಂದಿ ಸದಸ್ಯರು ಮುಂದಿನ ಸಭೆಯಲ್ಲಿ ಇಂಜಿನಿಯರ್ ಅವರನ್ನ ಕರೆಸುವ ವಿಶ್ವಾಸವನ್ನ ನೀಡಿದ್ರು. ಆದರೆ ವಿಶೇಷ ಗ್ರಾಮ ಸಭೆಗೆ 20 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರೇ ಗೈರಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರಿಂದ ಸಭೆ ಅರ್ಧದಲ್ಲೇ ರದ್ದುಗೊಂಡಿದ್ದು, ಇದೇ ತಿಂಗಳ 23ರಂದು ಇಂಜಿನಿಯರ್ ಉಪಸ್ಥಿತಿಯಲ್ಲಿ ಮತ್ತೊಮ್ಮೆ ವಿಶೇಷ ಗ್ರಾಮ ಸಭೆ ನಡೆಸುವ ತೀರ್ಮಾನಕ್ಕೆ ಅಭಿವೃದ್ಧಿ ಅಧಿಕಾರಿ ಕೇಶವ ಅವರು ಮುಂದಾದ್ರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಶೆಟ್ಟಿ, ಉಪಾಧ್ಯಕ್ಷ ಫಯಾಜ್, ಮಾಜಿ ಪಂಚಾಯತ್ ಸದಸ್ಯ ಫಾರೂಕ್ ಮೊದಲಾದವರು ಉಪಸ್ಥಿತರಿದ್ದರು.